ಬೈಕಂಪಾಡಿಯ ಮೊಹಿದುದ್ದೀನ್ ಜುಮ್ಮಾ ಮಸೀದಿಯ ಮುಸ್ಲಿಂ ಜಮಾತ್ನಲ್ಲಿ ನಮ್ಮ ಆಡಳಿತ ಅಧಿಕಾರ ಬಂದ ಮೇಲೆ ಪ್ರತಿಯೊಂದರ ಲೆಕ್ಕಪತ್ರಗಳು ಪಾರದರ್ಶಕವಾಗಿದ್ದು ಕರ್ನಾಟಕ ವಕ್ಫ್ ಮಂಡಳಿಗೆ ಸಲ್ಲಿಸಲಾಗುತ್ತಿದೆ. ಜಮಾತ್ ಸದಸ್ಯರು ಯಾವುದೇ ಚರ್ಚೆ ಸಂವಾದಕ್ಕೆ ಬಂದರೂ ಆಡಳಿತ ಸಮಿತಿ ಬದ್ಧವಾಗಿದೆ ಎಂದು ಜಮಾತ್ ಅಧ್ಯಕ್ಷ ಅಬ್ದುಲ್ ನಾಸಿರ್ ಲಖಿಸ್ಟರ್ ಸುರತ್ಕಲ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅವರು ಸುರತ್ಕಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ನಮ್ಮ ಆಡಳಿತ ಸಮಿತಿಯು ರಾಜ್ಯ ವಕ್ಫ್ ಮಂಡಳಿಯಿಂದ ಅನುಮೋದಿತವಾಗಿದ್ದು ಪ್ರತಿ ವರ್ಷ ಮಹಾಸಭೆ ಮತ್ತು ಪ್ರತಿ 3 ವರ್ಷಕ್ಕೊಮ್ಮೆ ವಕ್ಫ್ ಬಯಲಾದ ನಿಯಮದ ಪ್ರಕಾರ ಹೊಸ ಚುನಾವಣೆ ನಡೆಯುತ್ತಾ ಬಂದಿದೆ. ಪ್ರಸಕ್ತ ಸಾಲಿನ ಮಹಾಸಭೆ ಏಪ್ರಿಲ್ 2ರಂದು ನಿಗದಿಯಾಗಿದ್ದು ನಿಗದಿತ ಕೋರಂ ಇಲ್ಲದೆ ಏಪ್ರಿಲ್ 9ರಂದು ಮುಂದೂಡಲ್ಪಟ್ಟಿದೆ. ಇದಕ್ಕೆ ವಕ್ಫ್ ಅಧಿಕಾರಿ ವೀಕ್ಷಕರಾಗಿ ಬಂದಿರುವುದು ಯಾವುದೇ ತಪ್ಪಿಲ್ಲ. ಅವರ ಮೇಲಿನ ಆಪಾದನೆಯಲ್ಲಿ ಸತ್ಯಾಂಶವಿಲ್ಲ. ನಮ್ಮ ಆಡಳಿತ ಸಮಿತಿ ಅಸ್ತಿತ್ವಕ್ಕೆ ಬರುವಾಗ ನಮ್ಮ ಸಂಸ್ಥೆಯ ಅಧೀನದಲ್ಲಿರುವ ಅಡ್ಕ ಸಮುದಾಯ ಭವನದ ವಕ್ಫ್ ಪರಿಷತ್ನ ಸಾಲದ ಮೊತ್ತ 50 ಲಕ್ಷ ರೂಪಾಯಿ ಹಾಗೂ ಶೇಕಡಾ 5ರಷ್ಟು ಸೇವಾ ಶುಲ್ಕ ಪಾವತಿಸಲು ಬಾಕಿ ಇತ್ತು. ಈ ಸಾಲ ಮೊತ್ತವನ್ನು ನಮ್ಮ ಸಮಿತಿ ಸಂಪೂರ್ಣವಾಗಿ ತೀರಿಸಿ ಸಂಸ್ಥೆಯನ್ನ ಸಾಲದಿಂದ ಮುಕ್ತಗೊಳಿಸಲಾಗಿದೆ ಎಂದರು. 2013ರಲ್ಲಿ ಹೈಕೋರ್ಟ್ನ ಆದೇಶ ಪ್ರಕಾರ ನಮ್ಮ ಜಮಾತಿಯಲ್ಲಿ ಬೈಕಂಪಾಡಿ ಮೊಹಿದುದ್ದೀನ್ ಜುಮ್ಮಾ ಮಸೀದಿ ಜಮಾತಿಯಲ್ಲಿ ಎಲೆಕ್ಷನ್ ಮಾಡಬೇಕಂತೇಳಿ ಎಲೆಕ್ಷನ್ ನಡೀತಿದೆ. ಆ ಎಲೆಕ್ಷನ್ನಲ್ಲಿ ನಾವು 11 ಜನ ಆರಿಸ್ಕೊಂಡು ಬಂದಿದ್ದೇವೆ. ಅದರ ನಂತರ ನಾವು ಒಳ್ಳೆಯ ರೀತಿಯಲ್ಲಿ ಆಡಳಿತವನ್ನು ಮಾಡಿದ್ದೇವೆ. ಭಾಳಷ್ಟು ಕೆಲಸ ಕಾರ್ಯಗಳನ್ನು ನಾವು ಅಲ್ಲಿ ಮಾಡಿದ್ದೇವೆ. ಹೊಸ ಮಸೀದಿಯನ್ನು ಮಾಡಿದ್ದೇವೆ ಅಡ್ಕಾಗ ವಠಾರದಲ್ಲಿ. ಅದೇ ರೀತಿ ನಮ್ಮ ಇದ್ದ ಜಮಾತಿನ ಹಳೆ ಮಸೀದಿಯನ್ನು ನಾವು ನವೀಕೃತ ಮಾಡಿದ್ದೇವೆ. ಅದೇ ರೀತಿ ಒಂದು ಒಳ್ಳೆಯ ಮದ್ರಸವನ್ನು ನಾವು ಅಲ್ಲಿ ಕಟ್ಟಿದ್ದೇವೆ. ಇಂತಹ ಎಲ್ಲ ಒಳ್ಳೆಯ ಅನೇಕ ಕೆಲಸಗಳನ್ನು ಮಾಡಿದ್ದೇವೆ. ಆಗಿನ ಶಾಸಕರಿಂದ ಮತ್ತು ಆಗಿನ ಸರ್ಕಾರದಿಂದ ಅನುದಾನದಿಂದ ಅಲ್ಲಿಗೆ ರೋಡ್ನ ವ್ಯವಸ್ಥೆ ಆಗಲಿ, ಕಾಂಕ್ರೀಟ್ ರೋಡ್ನ ವ್ಯವಸ್ಥೆ ಆಗಲಿ, ಊರಿಗೆ ಆಗಲಿ, ಅಲ್ಲಿಂದ ಲೈಟ್ ವ್ಯವಸ್ಥೆ ಆಗಲಿ, ಭಾಳಷ್ಟು ಕೆಲಸಗಳನ್ನು ನಾವು ಜಮಾತಿನ ವ್ಯಾಪ್ತಿಯಲ್ಲಿ ನಾವು ಮಾಡಿದ್ದೇವೆ. ಅದು ಅಲ್ಲದೆ ಒಂದು ಒಳ್ಳೆಯ ನಮಗೆ ಅಲ್ಲಿಂದ ಬೈಕಂಪಾಡಿಯಿಂದ ರೈಲ್ವೆ ಮಾರ್ಗವಾಗಿ ಒಂದು ನಮ್ಮ ಬೈಕಂಪಾಡಿಗೆ ಹೋಗುವಂಥ ಒಂದು ರೋಡ್ ಸಹ ನಾವು ನಿರ್ಮಾಣ ಮಾಡಿದ್ದೇವೆ. ರೈಲ್ವೆ ಅವರ ಹತ್ರ ನಾವು ಅದಕ್ಕೆ ಬೇಕಾದಂಥ ಎಲ್ಲ ನಮ್ಮ ಇದನ್ನು ಅವರಿಗೆ ಅಹವಾಲನ್ನು ಕೊಟ್ಟು ನಾವು ಅದನ್ನು ಸಹ ನಾವು ಮಾಡಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ನ್ಯಾಯವಾದಿ ಬಿ ಮುಕ್ತಾರ್ ಅಹಮದ್, ಉಪಾಧ್ಯಕ್ಷರಾದ ಜೈಪಾವ, ಕಾರ್ಯದರ್ಶಿ ಸೈದುದ್ದೀನ್, ಜೊತೆ ಕಾರ್ಯದರ್ಶಿ ಹಸನ್ ಶಮೀರ್, ಕೋಶಾಧಿಕಾರಿ ಉಮರ್ ಫಾರೂಕ್, ಸದಸ್ಯರಾದ ಯಹ್ಯಾ ಶರೀಫ್ ಜಯ್ಯ, ರಫೀಕ್ ಮೊನಾಕಾ, ಇಲಿಯಾಸ್ ಈ ಸಂದರ್ಭ ಉಪಸ್ಥಿತರಿದ್ದರು.